ಮತ್ತೆ ರಾಜ್ಯದ ಜನಕ್ಕೆ ಒಂದು ತಪ್ಪು ಸಂದೇಶವನ್ನ ನೀಡಿರುವಂತಹ ಇವತ್ತಿನ ಕಾನೂನು ವ್ಯವಸ್ಥೆ ವಿರುದ್ಧ ನಾವೆಲ್ಲ ಇವತ್ತು ಒಂದಾಗಿ ರಾಜ್ಯವನ್ನ ಕಾನೂನಿನ ಸರಿದಾರಿಗೆ ತರಬೇಕು. ರಾಜ್ಯದಲ್ಲಿ ಇವತ್ತು ಏನು ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅದನ್ನ ನಾವು ಸರಿಪಡಿಸಬೇಕು. ಇವತ್ತು ಏನು ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅದರ ವಿರುದ್ಧ ನಾವು ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯ 31 ಜಿಲ್ಲೆಗಳ ಪದಾಧಿಕಾರಿಗಳು ಮತ್ತು ರಾಜ್ಯ ಸಮಿತಿ ಎಲ್ಲ ಸದಸ್ಯರುಗಳು ಸೇರಿ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ನಡೀತಾ ಇರುವ ಒಂದು ಕಾನೂನು ವ್ಯವಸ್ಥೆಯನ್ನ ನಾವು ನಿಜವಾಗ್ಲೂ ಸರಿಪಡಿಸಲೇಬೇಕಾಗಿದೆ. ಇವತ್ತು ಸೌಜನ್ಯಗಳಿಗೆ ಆದ ಅನ್ಯಾಯ ನ್ಯಾಯ ಇದನ್ನೆಲ್ಲ ನಾವೆಲ್ಲ ಲೆಕ್ಕ ಹಾಕ್ತಾ ಹೋದ್ರೆ ಸೌಜನ್ಯಗಳಂತ ನೂರಾರು ಸಾವಿರಾರು ಹೆಣ್ಣು ಮಕ್ಕಳುಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಅಕ್ಕನ ಹೆಸರು ಉಸ್ನಾ ಕೌಸರ್ ಅಂತ ತುಮಕೂರು ಜಿಲ್ಲೆಯ ತುಮಕೂರು ನಗರದ ಹೆಣ್ಣು ಮಗಳು ಇವತ್ತು ತುಮಕೂರು ನಗರದ ಹೆಣ್ಣು ಮಗಳಿಗೆ ಕೊಲೆ ಆಗಿದೆ. ಆ ಆಕೆಯ 3 ಮಕ್ಕಳುಗಳನ್ನ ಕೊಲೆ ಮಾಡಿದ್ದಾರೆ. ಆದ್ರೆ ನಮ್ಮ ಕಾನೂನು ವ್ಯವಸ್ಥೆ ಇವತ್ತು ಆ ದೋಷಾರೋಪಣಾ ಪಟ್ಟಿಯನ್ನೇ ಒಂದು ತಿರುಚಿ ಒಂದು ಆರೋಪಿಗೆ ಮಾಡಿ ಇವತ್ತು ಕಾನೂನು ವ್ಯವಸ್ಥೆಯನ್ನ ನಂಬಬೇಕಾ ನಂಬಬಾರದು ಅನ್ನೋ ಒಂದು ವ್ಯವಸ್ಥೆಯನ್ನ ತಂದಿಟ್ಟಿದ್ದಾರೆ. ಹಾಗೆ ಸೌಜನ್ಯಳಿಗೆ ಅವತ್ತು ಮಾಡಿದಂತಹ ಮೂಲತಃ ಅಲ್ಲಿನ ಬೆಳ್ತಂಗಡಿ ಪೊಲೀಸ್ನವರು ಮತ್ತು ಮಂಗಳೂರು ಪೊಲೀಸ್ನವರು ಮತ್ತು ಸಿಒಡಿ ಅಧಿಕಾರಿಗಳು ಹಾಗೆ ಸಿಬಿಐ ತನಿಖಾಧಿಕಾರಿಗಳು ಇವರೆಲ್ಲರೂ ಸೌಜನ್ಯಳ ದೋಷಾರೋಪಣಾ ಪಟ್ಟಿಯಲ್ಲಿ ನಿಜವಾದ ಅಂಶಗಳನ್ನ ಸೇರಿಸದೆ ಸರಿಯಾದ ಸಾಕ್ಷಿಗಳನ್ನ ಕ್ರೋಢೀಕರಿಸದೆ ನಿಜವಾದ ಆರೋಪಿಗಳನ್ನ ಹೊರಗಡೆ ಬಿಟ್ಟು ಅಮಾಯಕನನ್ನ ಇವತ್ತು ಪ್ರಕರಣದಲ್ಲಿ ಸೇರಿಸಿ ಇವತ್ತು ಪ್ರಕರಣದಲ್ಲಿ ಅಮಾಯಕ ಯಾರು ಸಂತೋಷ್ ರಾವ್ ಇವತ್ತು ಅವನು ನಿರಪರಾಧಿ ಅಂತ 11 ವರ್ಷಗಳ ನಂತರ ಬಿಡುಗಡೆ ಆಗಿದ್ದಾನೆ. ಹಾಗಾಗಿ ಸೌಜನ್ಯಳಿಗೆ ನ್ಯಾಯ ಬೇಕು. ಇವತ್ತು ನಿರಪರಾಧಿಯಾದ ಸಂತೋಷ್ ರಾವ್ಗೆ ನ್ಯಾಯ ಬೇಕು. ಆದ್ರೆ 2 ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಇವತ್ತು ನಾವು ಇಂಥ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಬಂಧುಗಳೇ. ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾಕೆ ಈ ಪೊಲೀಸ್ ವ್ಯವಸ್ಥೆನ ಸರಿಪಡಿಸಬಾರ್ದು, ಯಾಕೆ ಈ ಪೊಲೀಸನ್ನ ನಾವು ನಂಬಿ ಇವ್ರ ವಿರುದ್ಧ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಆದ್ರೆ ಇವ್ರು ಮಾಡ್ತಾ ಇರೋ ದೌರ್ಜನ್ಯಗಳು ದಬ್ಬಾಳಿಕೆಗಳನ್ನ ನಾವು ಯಾಕೆ ಸಹಿಸಿಕೊಂಡಿರ್ಬೇಕು ಅನ್ನೋ ವಿಚಾರವಾಗಿ ನಾವು ರಾಜ್ಯವನ್ನ ಬಡಿದೆಬ್ಬಿಸೋದಕ್ಕೆ ರಾಜ್ಯದ ಕಾನೂನು ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಇವತ್ತು ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ದಿನಾಂಕ 26/8/2023 ಶನಿವಾರದ ಬೆಳಗ್ಗೆ 10 ಗಂಟೆಗೆ ಬೆಳ್ತಂಗಡಿಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಕೆಆರ್ಎಸ್ ಪಕ್ಷದ ನಾವೆಲ್ಲ ಇವತ್ತು ಸೈನಿಕರು ರಾಜ್ಯಾದ್ಯಂತ ಈ ಪಾದಯಾತ್ರೆಯಲ್ಲಿ ಸುಮಾರು 300-350 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ. ಸುಮಾರು 14 ದಿನ ಪಾದಯಾತ್ರೆಯನ್ನು ನಾವೆಲ್ಲ ನಡೆಸ್ತಾ ಇದ್ದೀವಿ. ವಿಚಾರ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಅಕ್ಟೋಬರ್ 9, 2012ರಂದು ಅತ್ಯಾಚಾರಕ್ಕಾಗಿ ಒಳಗಾಗಿ ದಾರುಣವಾಗಿ ಕೊಲೆಯಾದ ಸೌಜನ್ಯ ಎನ್ನುವ 17 ವರ್ಷದ ಯುವತಿಯ ದುರಂತ ಸಾವಿನ ಪ್ರಕರಣದಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ ಇಲ್ಲಿವರೆಗೂ. ಪೊಲೀಸರಿಂದ ಆರೋಪಿ ಅಂತ ಸಂತೋಷ್ ರಾವ್ ಎಂಬ ವ್ಯಕ್ತಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ನಿರಪರಾಧಿಯಾಗಿ ಹೊರಬಂದಿದ್ದಾನೆ. ಈ ವಿಚಾರವಾಗಿ ರಾಜ್ಯಾದ್ಯಂತ 7 ಕೋಟಿ ಜನ ಇವತ್ತು ರಾಜ್ಯದ ಕಾನೂನು ವ್ಯವಸ್ಥೆಯನ್ನ ನಂಬಬೇಕಾ ನಂಬಬಾರದು ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತಿನ ಬಡವರಿಗೆ ದುರ್ಬಲರಿಗೆ ನ್ಯಾಯ ಸಿಗುವುದಿಲ್ಲ ಅನ್ನುವುದು ವಾಡಿಕೆ ಆಗುವ ಪರಿಸ್ಥಿತಿ ಬಂದಿದೆ. ಇವತ್ತು ಈ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಇವತ್ತು ಸಾಮಾಜಿಕ ಸಂಘಟನೆಗಳು, ಹೋರಾಟಗಾರರುಗಳು ಮತ್ತು ಹಲವಾರು ವಿಚಾರಧಾರೆಗಳು, ಸಾಮಾಜಿಕ ಹೋರಾಟಗಾರರುಗಳು ಎಲ್ಲರೂ ಪ್ರತಿಭಟನೆ ಮಾಡಿ ಧರಣಿಗಳನ್ನು ನಡೆಸಿ ಇವತ್ತು ಸೌಜನ್ಯರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಸೌಜನ್ಯ ಅವರ ಕುಟುಂಬಕ್ಕೆ ಆಗಿರೋ ನ್ಯಾಯ ಸಿಗುತ್ತಾ?
ಇದು ನಾವು ಯೋಚನೆ ಮಾಡಬೇಕಾಗಿರೋದು. ಸೌಜನ್ಯ ಮತ್ತೆ ಬರ್ತಾಳ, ವಾಪಸ್ಸು ಬರಲ್ಲ. ಹಾಗೆ ಆ ಅಪರಾಧ ಕೃತ್ಯ ಎಸಗಿದವರು ಹೇಗೆ ಶಿಕ್ಷೆ ಕೊಡ್ಬೇಕಾ, ಅಥವಾ ಈ ಅಪರಾಧ ಕೃತ್ಯವನ್ನ ಮಾಡಿದವರಿಗೆ ರಕ್ಷಣೆ ಕೊಟ್ಟಂತಹ ಇವತ್ತಿನ ಏನು ಅಂದಿನ ಕಾನೂನು ಅಧಿಕಾರಿಗಳು, ತನಿಖಾಧಿಕಾರಿಗಳಿಗೆ ಇವತ್ತು ಶಿಕ್ಷೆ ಆಗ್ಬೇಕಾ ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇಂಥ ವಿಚಾರಗಳ ಹೋರಾಟಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಸ್ಟ್ 26ರಿಂದ ನಾವು ಬೆಂಗಳೂರಿನಿಂದ ಹೊರಟು ನಾವು ಬೆಳ್ತಂಗಡಿಗೆ ತಲುಪಿ, ಬೆಳ್ತಂಗಡಿಯಿಂದ ನಾವು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ನಾವೆಲ್ಲ ರಾಜ್ಯದ ಎಲ್ಲ ಪದಾಧಿಕಾರಿಗಳು ನಾವು ಪಾದಯಾತ್ರೆಯನ್ನ ಬೆಳ್ತಂಗಡಿಯಿಂದ ಹಮ್ಮಿಕೊಂಡಿದ್ದೀವಿ. ಮುಂದುವರೆ ಸುಮಾರು 14 ದಿನ ಈ ಯಾತ್ರೆ ನಡೆಯುತ್ತೆ. ಸೌಜನ್ಯ ಹತ್ಯೆ ಪ್ರಕರಣವನ್ನ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ತಕ್ಷಣವೇ ಮರುತನಿಖೆ ಮಾಡಬೇಕು. ಅದರ ವಿಚಾರವಾಗಿ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಪೊಲೀಸ್ ತನಿಖಾಧಿಕಾರಿಗಳನ್ನ ಪರ್ಯಾಯವಾಗಿ ನೇಮಿಸಿ ಸಮರ್ಪಕವಾಗಿ ವೃತ್ತಿಪರವಾಗಿ ತನಿಖೆ ನಡೆಸಿಲ್ಲ ಎನ್ನುವ ಆರೋಪಗಳೇನಿದೆ ಅದನ್ನ ನಾವು ಈ ತನಿಖಾಧಿಕಾರಿಗಳನ್ನ ಮತ್ತು ಆರೋಪಿಗಳನ್ನ ಎಲ್ಲನೂ ಇದರಲ್ಲಿ ಪರಿಗಣಿಸಿ ಇದರಲ್ಲಿ ತನಿಖೆ ಮಾಡಿಸಬೇಕು. ರಾಜ್ಯದ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ಏನ್ ನಡೀತಾ ಇದೆ ಸುದೀರ್ಘವಾಗಿ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಪ್ರಕರಣಗಳು, ಇದರ ವಿಚಾರವಾಗಿ ತ್ವರಿತ ನ್ಯಾಯಾಲಯಗಳನ್ನ, ಮಕ್ಕಳ ವಿಚಾರವಾಗಿ ತ್ವರಿತ ನ್ಯಾಯಾಲಯ ಇದೆ, ಮಹಿಳೆಯ ವಿಚಾರವಾಗಿ ತ್ವರಿತ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಬೇಕು. ಹಾಗೆ ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು, ಸಂತ್ರಸ್ತರಿಗೆ ಏನೇನು ಆಗ್ತಾ ಇದೆ ಮಾನಸಿಕವಾಗಿ, ಈ ವಿಚಾರವಾಗಿ ಈ ವಿಚಾರಣೆಯ ಪ್ರಗತಿಯನ್ನು ಕಾಲಕಾಲಕ್ಕೆ ಪರಿಶೀಲಿಸುವಂತಹ ವ್ಯವಸ್ಥೆಗೆ ರಾಜ್ಯದಲ್ಲಿ ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಸ್ಥಾಪನೆ ಮಾಡಬೇಕು ಸರ್ಕಾರ. ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷೆಗಾಗಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಕೈಗೊಳ್ಳಬೇಕಾದ ಕ್ರಮಗಳನ್ನ ಜಾರಿ ಮಾಡುವ ಉದ್ದೇಶವನ್ನ ಸರ್ಕಾರ ಖಾತ್ರಿ ಮಾಡಬೇಕು. ಮತ್ತು ಮಕ್ಕಳ ಆಯೋಗ ಮತ್ತು ಮಹಿಳಾ ಆಯೋಗದ ಆದೇಶಗಳನ್ನು ಉಲ್ಲಂಘಿಸಿದವರಿಗೆ ದಂಡ ವಿಧಿಸುವ ಅಥವಾ ಶಿಕ್ಷೆ ವಿಧಿಸುವ ಅನ್ಯಾಯಿಕ ಅಧಿಕಾರವನ್ನ ಆಯೋಗಕ್ಕೆ ನೀಡಬೇಕು. ಮಕ್ಕಳನ್ನು, ಮಹಿಳೆಯರನ್ನು ಲೈಂಗಿಕ ಶೋಷಣೆಗೆ ಒಳಪಡಿಸುವ ಮತ್ತು ವೇಶ್ಯಾವಾಟಿಕೆಗೆ ತಳ್ಳುವ, ಅಪಹರಣ, ಆಮಿಷಗಳನ್ನು ಒಡ್ಡಿ ವಂಚಿಸುವ, ಮಾನವ ಕಳ್ಳಗಳ ಸಾಗಣೆ, ಕಾಳದಂಧೆಯ ಕರಾಳಜಾಲವನ್ನ ರಾಜ್ಯದಲ್ಲಿ ಸದೆಬಡಿಯಬೇಕು. ಇಂಥ ವಿಚಾರದಲ್ಲಿ ಕೇಂದ್ರ ಗೃಹ ಸಚಿವಾಲಯ ಮತ್ತು ರಾಜ್ಯದ ಗೃಹ ಸಚಿವಾಲಯ ಇವರೆಲ್ಲರೂ ಸೇರಿ ಈ ಅಪರಾಧವನ್ನು ತಡೆಗಟ್ಟಲು ಮತ್ತು ಮಹಿಳೆಯರ ಮಕ್ಕಳ ದೌರ್ಜನ್ಯವನ್ನ ತಡೆಗಟ್ಟಲು, ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟಲು ರಾಜ್ಯದ ಸಿಐಡಿ ಇಲಾಖೆ ಮಾದರಿಯಲ್ಲಿ ವಿಶೇಷ ಪೊಲೀಸ್ ಪಡೆಯನ್ನ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ನಿಯೋಜನೆ ಮಾಡಬೇಕು. ಮತ್ತೆ ಧರ್ಮಸ್ಥಳದ ಸುತ್ತಮುತ್ತ ಸುಮಾರು ವರ್ಷಗಳಿಂದ ಎಷ್ಟು ಜನ ಆತ್ಮಹತ್ಯೆಗಳು ಪ್ರಕರಣಗಳು, ಕೊಲೆ ಪ್ರಕರಣಗಳು, ನಾಪತ್ತೆ ಪ್ರಕರಣಗಳು ಇದ್ದಾವೆ, ಆ ವಿಚಾರಗಳಾಗಿ ಎಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಲು ಒಳ್ಳೆಯ ನಿವೃತ್ತಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಬೇಕು. ಮತ್ತು ರಾಜ್ಯದಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇರುವಾಗ ಇಂಥ ಭ್ರಷ್ಟ ಪೊಲೀಸ್ ವ್ಯವಸ್ಥೆಯ ಮತ್ತು ಪ್ರಕರಣಗಳ ಅಪರಾಧಿಗೆ ಶಿಕ್ಷೆ ಆಗಲು ಯಾರು ತನಿಖಾಧಿಕಾರಿಗಳು ವೈಫಲ್ಯರಾಗಿದ್ದಾರೆ ಅಂತಹ ಅಧಿಕಾರಿಗಳ ವಿರುದ್ಧ ನಾವು ಅಂದ್ರೆ ಸರ್ಕಾರದ ಜವಾಬ್ದಾರಿ ಸಚಿವಾಲಯದಲ್ಲಿ ಏನು ಗೃಹ ಸಚಿವಾಲಯದ ಇವತ್ತಿನ ಉನ್ನತ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಒಂದು ಪ್ರಕರಣದಲ್ಲಿ ಏನು ತಪ್ಪು ಮಾಡ್ತಾರೆ, ಯಾರು ತಪ್ಪು ಚಾರ್ಜ್ ಶೀಟ್ ಮಾಡ್ತಾರೆ, ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನ್ಯಾಯಾಲಯವನ್ನ ದಿಕ್ಕು ತಪ್ಪಿಸ್ತಾರೆ ಅಂತ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಶಿಕ್ಷೆ ಆಗ್ಬೇಕು. ಆಮೇಲೆ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ 100ಕ್ಕೆ 90 ಶಿಕ್ಷೆ ಆಗ್ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ 1.18% ಶಿಕ್ಷೆ ಮಾತ್ರ ಆಗ್ತಾ ಇದೆ. ಆದ್ರೆ ಎಲ್ಲಾ ಪ್ರಕರಣಗಳಲ್ಲಿ ಆರೋಪಿಗಳು ನಿರಪರಾಧಿಗಳಾಗಿ ಹೊರಹೊಮ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದಕ್ಕೆ ಯಾವುದೇ ಒಂದು ಪ್ರಕರಣದಲ್ಲಿ ಸಾಕ್ಷಿ ತುಂಬಾ ಮುಖ್ಯವಾಗಿರುತ್ತದೆ. ಆದ್ರೆ ಸಾಕ್ಷಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಪೊಲೀಸ್ ಅಧಿಕಾರಿಗಳು ಸಾಕ್ಷಿಗಳಿಗೆ ಒಂದು ಧೈರ್ಯ, ಸ್ಥೈರ್ಯ ಮತ್ತು ಅವರಿಗೆ ರಕ್ಷಣೆ ಕೊಡದಂತಹ ಪೊಲೀಸ್ ಅಧಿಕಾರಿಗಳ ವ್ಯವಸ್ಥೆ ಬದಲಾಗಬೇಕಾಗಿದೆ. ಇಂಥ ವಿಚಾರದಲ್ಲಿ ರಾಜ್ಯದ
ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ನಿಜವಾಗಿಯೂ ಬದಲಾಗಬೇಕಾಗಿದೆ. ಬದಲಾಗಲಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನಗಳಲ್ಲಿ ಬದಲು ಮಾಡುತ್ತೆ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ನನ್ನ ಸಾಮಿತ್ರ ಮಾಧ್ಯಮ ಮಿತ್ರರಿಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಾ ಈ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ನಮಸ್ಕಾರ.